ಇವತ್ತು ಏನು ಬೆಳಿಗ್ಗೆ ಸುಮಾರು 10 ಸಂದರ್ಭದಲ್ಲಿ ಈ ಶಬ್ದ ಕೇಳ್ತಿರುವಂತದ್ದು ಸುಮಾರು 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ರೀತಿಯ ದೊಡ್ಡದಾದ ಶಬ್ದ ಕೇಳ್ತಿರುವಂತ ಈಗಾಗಲೇ ಪೊಲೀಸ್ ಇಲಾಖೆ ಮತ್ತೆ ಜಿಲ್ಲಾಡಳಿತ ಸಾಕಷ್ಟು ತನಿಖೆಯನ್ನು ಮಾಡ್ತಿರುವಂತದ್ದು. ಅಂದ್ರೆ ಯಾವಾಗಿಂದ ಶಬ್ದ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಮುಖವಾಗಿ ಮತ್ತೊಂದು ವಿಚಾರ ಹೇಳ್ಬೇಕಂತಂದ್ರೆ ಕೋಲಾರದ ಕೆಜಿಎಫ್ ನಲ್ಲಿ ಚಿನ್ನದ ಗಣಿ ಇರುವಂತದ್ದು ಆಗಾಗ ಏನಾದ ಸಂದರ್ಭದಿಂದ ಶಬ್ದ ಕೇಳಿ ಬರುವಂತದ್ದು. ಆದ್ರೆ ಇತ್ತೀಚೆಗೆ ಈ ರೀತಿಯ ಸೌಂಡ್ ಎಲ್ಲೂ ಕೇಳಿ ಬಂದಿಲ್ಲ. ಆದ್ರೆ ಈಗ ಕೇಳಿ ಬಂದಿರುವಂತದ್ದು ನಿಜಕ್ಕೂ ಎಲ್ಲೆಲ್ಲೂ ಒಂದು ರೀತಿ ಆತಂಕ ಮೂಡುವಂತ. ಯಾಕಂತಂದ್ರೆ ಈಗಾಗಲೇ ಯುದ್ಧದ ಕಾರ್ಮೋಡ ಅವಧಿರುವ ಹಿನ್ನೆಲೆಯಲ್ಲಿ ಈ ಸದ್ದು ಸಾಕಷ್ಟು ಜನರಲ್ಲಿ ಅಂದ್ರೆ ಕೋಲಾರ ಆಗ್ಬೋದು, ಬಂಗಾರಪೇಟೆ ಆಗ್ಬೋದು ಮತ್ತೆ ಕೆಜಿಎಫ್ ಭಾಗದಲ್ಲಿ ಜನರಲ್ಲಿ ಆತಂಕ ಮೂಡಿಸಿರುವಂತದ್ದು. ಈಗಾಗಲೇ ಕೋಲಾರದ ಎಸ್ಪಿ ಆಗ್ಬೋದು ಮತ್ತೆ ಕೆಜಿಎಫ್ ಎಸ್ಪಿ ಆಗ್ಬೋದು ಈ ಬಗ್ಗೆ ಒಂದು ರೀತಿಯ ಮಾಹಿತಿಯನ್ನು ಕಲೆ ಹಾಕಕ್ಕೆ ಮುಂದಾಗಿರುವಂತದ್ದು. ಅದೂ ಸಹ ಜಿಲ್ಲಾಡಳಿತ ಸಹ ಎಲ್ಲಿಂದ ಈ ಶಬ್ದ ಕೇಳಿ ಬಂದಿದೆ ಎಂಬ ಕುರಿತು ತಜ್ಞರಿಂದ ಮಾಹಿತಿ ಕೊಡುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.